ಯಾರು ಹೇಳಲಿಕ್ಕೆ ಅನ್ನ ನೀಡಿಲ್ಲದ ಸಾಹಿತ್ಯ ಭಾಸ್ಕರನಿಗೆ ಕಣ್ಣಿಲ್ಲ ಮಾತ್ರ. ಇವನಿಗೆ ಕಡಿಯುವುದಕ್ಕೂ ಸಿಕ್ಕುವುದು ಅನ್ನ ಕೊಟ್ಟ ಕೈ. ಅಡಿಗೆ ಕೆಡ್ತದೆ, ನಿನ್ನ ಊಟ ಮಾತ್ರ ಅಲ್ಲ ಊರವರ ಊಟವೂ ಕೆಡ್ತದೆ. ಅದು ಉಪ್ಪು ಕಮ್ಮಿ ಹಾಕಿದ್ರೆ ಮತ್ತೆ ನಾವೇ ಹೋಗ್ಬೇಕಲ್ಲ. ಅಲ್ಲ, ಅದಕ್ಕೆ ಮನೆಯಿಂದ ತಕೊಂಡು ಬರಬೇಕು. ನಮಗೆ ಹೆಚ್ಚು ಉಪ್ಪು ತಿನ್ನುವ ರೋಗ ಇದೆ. ಯಾರಲ್ಲಿ ಧೃತರಾಷ್ಟ್ರ ಕೈ ಕೊಡ್ತಾರೆ ಅಂತ ಯಾರಿಗಾದ್ರೂ ಕೊಡುವುದು, ಪಟಕ್ಕೆ ಪ್ರಪಾತಕ್ಕಾಗ್ತಾರೆ. ನನಗೆ ಕಾಣುವುದಿಲ್ಲ, ಆದ್ರಿಂದಲೇ ಎಚ್ಚರಿಸಿದ್ದು. ಹತ್ತಿರ ಬರುವಾಗ ವಾಸನೆ ಆದ್ರೂ ಗೊತ್ತಾಗುದಿಲ್ಲ. ಏನೇ ಅಣ್ಣ, ಇವ್ರು ಬಂದ್ರ? ಇನ್ನು ಅವರೇ ಬಂತ. ತಂದೆ ಹಿತರಕ್ಷಕ, ತಂದೆ ಗಂಡನನ್ನು ಅವರೇ ಬರುವುದಕ್ಕೆ ಹೇಳಿದ್ರೆ ದೊಡ್ಡಪ್ಪ. ಕಷ್ಟ ಆಯ್ತಾ ಮಗನೇ? ಅಯ್ಯೋ, ನಾನೇ ನಿಮಗೆಲ್ಲ ಕಷ್ಟ ಪಾಪ ಹೇಳಿದ್ರ ಮಗನೇ? ಇಲ್ಲ, ಹಾಗೆ ಎಲ್ಲಿ ಆದ್ರೂ ನಿಂದಿಸಿದ್ದುಂಟ? ಇಲ್ಲ, ನನಗೆ ಅರ್ಥ ಆಗುತ್ತದಲ್ಲ ದೊಡ್ಡಪ್ಪ. ಮನೆಯ ಮಗು ಅಂತ ಆಧರಿಸಿ ಪ್ರೀತಿಯಿಂದಲೇ ಬೆಳೆಸಿದ್ದಲ್ವ? ಹೌದು. ಏನಾದ್ರೂ ಕೆಲಸದಲ್ಲಿ ಇದೆಯೋ ಅಂತ ಕೇಳಿದ್ವಿ. ನನಗೇನು ಕೆಲಸ ದೊಡ್ಡಪ್ಪ? ರಾಜನಲ್ವ? ಹೌದು. ಕಾಣುವುದಕ್ಕೆ ಬರುವವರು, ಕೆಲಸ ಸಾಧಿಸುವವರು ಅನೇಕರಿದ್ದಾರೆ ಅಂತ ಗೊತ್ತಾಗಿದೆ. ಈಗ ಕರೆಸಿದ್ದ ಅನಿವಾರ್ಯ ಕಾರಣದಿಂದ ಮಗು. ಯಾವುದು ದೊಡ್ಡಪ್ಪ? ರಾಜ್ಯ ವಿಭಜನೆ ಮಾಡಬೇಕು ಅಂತ ನಾವು ಮಾತಾಡಿದ್ದಲ್ವೇ? ಅದು ತೀರ್ಮಾನ ಆಗಿ ಆಯ್ತಲ್ಲ ದೊಡ್ಡಪ್ಪ? ಇಲ್ಲಿ ತೀರ್ಮಾನ ವಾಪಸ್ ನಿನ್ನ ಅಂತಃಪುರದಿಂದ ಬಂದಿದೆ ಈಗ. ನನ್ನ ಅಂತವರದ್ದು? ಹೌದು. ಬಂದಿದ್ದು ಅಂತಃಪುರದಲ್ಲಿ ನಿನಗೆ ಬೇಕಾದ ಪರಿಮಳ ಮಾತ್ರ ಇರುವುದಲ್ಲ, ಕೆಲವು ವಾಸನೆ ಉಂಟು ಅಂತ. ನೀನು ಇಲ್ಲದಿರುವಾಗ ಒಕ್ಕರಿಸುವುದು, ಅದನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡುವುದಕ್ಕೆ ಸಂಕಲ್ಪ ಮಾಡಿದ ನನ್ನ ಕರ್ತವ್ಯ. ಇಲ್ಲಿ ಇವರು ಹೇಳುವುದು ಭೀಷ್ಮನಿಗೆ ಬೇಕಾದಾಗ ನಿರ್ಣಯ ಆಗುವುದು ಅಂತ. ಎಂದೋ ಬೆತ್ತಲಾಗಿ ಬಯಲಲ್ಲಿ ನಿಂತವರಿಗೆ ಮರ್ಯಾದೆಯ ಹೆದರಿಕೆ ಇಲ್ಲ. ನನಗಾಗಿ ಏನು ಮಾಡುವುದು ಬೇಡ. ರಾಜ್ಯದಲ್ಲಿ ಮನೆತನದಲ್ಲಿ ಚಂದ್ರಾನ್ವಯದ ಮಕ್ಕಳು ಬಡಿದಾಡಿ ಸಾಯುವುದು ಬೇಡ ಅಂತ ರಾಜ್ಯ ವಿಭಜನೆಗೆ ಒಪ್ಪಿದ್ದ. ಹೌದಾ? ಹೌದು. ಈಗ ಅವ ಹೇಳ್ತಾನೆ ಸುಯೋಧನನಿಗೆ ಅಂತ. ನಿನ್ನ ಹೆಂಡತಿ ಒಪ್ಪುತ್ತಾಳೆ ಅದನ್ನು. ಸುಯೋಧನನನ್ನು, ನಿನ್ನ ಮಕ್ಕಳನ್ನು ಪಾಂಡವ ದ್ವೇಷದಿಂದ ನೀನು ನಿಯಂತ್ರಿಸ್ತಿ ಅಂತಾದ್ರೆ ರಾಜ್ಯ ವಿಭಜನೆ ಬೇಡ. ನಿನ್ನ ಕಾಲಾನಂತರದಲ್ಲಿ ನಿನ್ನ ಮಗನಿಗೆ ಪಟ್ಟ ಕೊಡುವ. ಹೇಗೆ ನಿಯಂತ್ರಿಸ್ತೀಯ ಹೇಳು ದೊಡ್ಡಪ್ಪ? ಮಕ್ಕಳನ್ನು ನಿಯಂತ್ರಿಸಬೇಕು ಅಂತಾದ್ರೆ ನನಗೆ ನಿಯಂತ್ರಣ ಬೇಕು. ನನ್ನ ನಿಯಂತ್ರಣವೇ ಯಾರ್ಯಾರಲ್ಲಿ? ನಿನ್ನ ನಿಯಂತ್ರಣ ಅಲ್ವಾ, ನಿನ್ನ ಮಕ್ಕಳಲ್ವೇನೋ? ಮಾತಾಡಿದ್ರೆ ನಿನ್ನ ಆಜ್ಞೆಯನ್ನು ಅವರು ಪಾಲಿಸಬೇಡವೇನೋ? ದೊಡ್ಡಪ್ಪ, ಇದೆಲ್ಲ ನನಗೆ ಬೇಕಾ? ನಿನಗಲ್ವ, ನಿನ್ನ ಮಕ್ಕಳಿಗೆ ಕೇಳಿ. ನಾನು ಅನಿವಾರ್ಯಕ್ಕೆ ಇಲ್ಲಿ ಕೂತವ. ಹೌದು. ಈಗ ಮಕ್ಕಳಿಗೆ ಬೇಕು ಅಂತ ಆದ್ರೆ ನಾ ಬುದ್ಧಿ ಹೇಳಬಲ್ಲೆ. ಹೇಳಬೇಕು. ಬುದ್ಧಿ ಹೇಳುವಷ್ಟು ಕೇಳುವಂತಹ ಪ್ರಾಯ ಆದ್ರೆ ಹೇಳಬಹುದು. ಈಗ ಪ್ರಾಯ ದೊಡ್ಡದಾದ್ರೂ ಬುದ್ಧಿ ಹೇಳಬಾರ್ದು ಅಂತ ಉಂಟು. ಬುದ್ಧಿ ಹೇಳುವುದಲ್ಲ, ಅವರು ಕೇಳದಿದ್ರೆ ಅವರ ಮುಖದ ಮೇಲೆ ಯಾರು ಬಿಟ್ಟಾದ್ರೂ ನಾನು ಬುದ್ಧಿ ಹೇಳ್ತಿದ್ದೆ. ಆದ್ರೆ ಕಾಣಬೇಕಲ್ಲ ದೊಡ್ಡಪ್ಪ, ಮುಖಕ್ಕೆ ಹೊಡಿಬೇಕು ಅಂತಾದ್ರೆ. ನಾನು ಮಕ್ಕಳಿಗೆ ಅಂತ ಕೈ ಎತ್ತುವುದು, ಅದು ಯಾರಿಗೋ ಹಿರಿಯವರಿಗೆ. ಹೊಡೆಯದೇ ನನ್ನ ಕೆನ್ನೆಗೆ ಒಮ್ಮೆ ಕೈ ಆಡಿಸುವಾಗ ಮಾಡಿದ್ದೇನೆ. ಮಾತಿಗೆ ಹೇಳಿದ್ದು ದೊಡ್ಡಪ್ಪ. ಅರ್ಥ ಆಯ್ತು. ನಿನ್ನ ಮಾತಿನ ವ್ಯಾಪ್ತಿ ಮಿತಿ ಎಲ್ಲ ಅರ್ಥ ಆಗ್ತದೆ. ಈಗ ನೀನು ಖಂಡಿತರ ನಿಯಂತ್ರಿಸ್ತಿದ್ಯಾ? ಅಲ್ಲ, ಅಂತಾದ್ರೆ ನನಗೆ ಗೊತ್ತಿದ್ದು ನಾನು ನೋಡುವ. ಏನು ಗೊತ್ತಾಗದಾಗಿದ್ದದ್ದು ಸಾಕು. ಈಗ ಗೊತ್ತಾದ್ದನ್ನು ಕೇಳಬೇಕು. ಹಿಂದಿನ ಒಂದು ಪ್ರಕರಣದ ಬಗ್ಗೆ ಕೇಳ್ತೇನೆ. ಯಾವುದು ದೊಡ್ಡಪ್ಪ? ಪಶುಪತಿಯ ಉತ್ಸವಕ್ಕೆ ಅನೇಕ ವರ್ಷ ನಿನಗೇನು ನಡೀತ ಸುರಾತ್ರಿ ಹೆಂಡತಿಯ ಕೈ ಹೀಗೆ ಯಾಕೆ? ಅಲ್ಲ, ಕಣ್ಣು ಕಾಣುವುದಿಲ್ಲ. ಅಲ್ಲ, ಇರ್ಲಿ, ಅದು ಆಗಲೂ ಕಾಣ್ತಿರ್ಲಿಲ್ಲ. ಈಗ ವಾರಣಾವತದ ವಿಷಯ ತೊಡಗುವಾಗಲೇ ಎಲ್ಲಿಗೆ ದೂರ ಇಲ್ಲಿ ಮುಂದೆ ಬಾ. ಇಲ್ಲ, ಯಾರು ಕರೆದಿದ್ದು ಕೇಳಿ ಬೇಡದಿದ್ದಕ್ಕೆ ತಲೆ ಹಾಕುವಾಗ ನೀ ತಲೆ ಹಾಕಿದ್ಯಂತ ಪ್ರಕರಣ ಅಂತ ಈ ಮುದುಕನಿಗೂ ಗೊತ್ತಾಗಿದೆ. ಅದನ್ನು ನಿನ್ನ ಎದುರೇ ಕೇಳ್ತೇನೆ. ಪಾಂಡವಿನ ಮಕ್ಕಳನ್ನು ವಾರಣಾವತದಲ್ಲಿ ಪಶುಪತಿ ಉತ್ಸವಕ್ಕೆ ಕಳಿಸುವಾಗ ನೆಲೆಯಾಗುವುದಕ್ಕೆ ನವ ನಿರ್ಮಾಣ ಆಗಿದೆ, ಒಂದು ಹೊಸ ಗೃಹದ್ದು. ಹೌದು. ಯಾವುದರಿಂದ ಕಟ್ಟಿದ ಮನೆ ಮಗು? ಕಲ್ಲಿನಿಂದಲೋ, ಮಣ್ಣಿನಿಂದಲೋ, ಕಾಷ್ಟದಿಂದಲೋ? ಯಾವುದರಿಂದ ಕಟ್ಟಿದ್ದ ಮನೆ? ಅದು ಯಾವುದರಿಂದ ದೊಡ್ಡಪ್ಪ? ನಿಮಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲಪ್ಪ. ನಿಜವಾಗಿ ಅಲ್ಲ, ನನಗೆ ಗೊತ್ತುಂಟು ಅಂತ ಮಕ್ಕಳು ಎಲ್ಲಿಯಾದ್ರೂ ಹೇಳಿದ್ರ? ಯಾರು ಹೇಳುದು ಬೇಡ. ನನಗೆ ಇದು ಯಾಕೆ ಕೇಳಿದೆ ಗೊತ್ತುಂಟಾ? ನಿನ್ನಲ್ಲಿ ನಾನಿಲ್ಲದ ವೇಳೆಯಲ್ಲಿ ಮಗನು ಮಕ್ಕಳು
ಮತ್ತೆ ಬೇಡದಿದ್ದ ಕೆಲ ಅನಿಷ್ಟ ಪಿಂಡಗಳು ಹಾ. ಬಂದು ಹಾ. ಗೋಡೆಗೆ ಕೈಯಲ್ಲಿ ಗುದ್ದಿ ಹಾ. ತಲೆ ಹೊಡ್ಕೊಳ್ತೇವೆ ಅಂತ ನಿನ್ನನ್ನು ಬೆದರಿಸಿ ಹಾ. ಬೇಡದಿದ್ದಕ್ಕೆ ಅಸ್ತು ಮುದ್ರೆ ಹಾಕಿಸಿದ್ದು ನನಗೂ ಗೊತ್ತಾಗಿದೆ. ಹಾ. ಎಲ್ಲಿಯಾದ್ರೂ ಹೊತ್ತಿ ಉರಿದಿದ್ರೆ ಹಾ. ಭಸ್ಮವು ಸಿಗ್ತಿರ್ಲಿಲ್ಲ, ಗೊತ್ತುಂಟೆ ನಾವು. ಅಲ್ಲ, ಅದು ಈಗ ನನ್ನಿಂದ ಒಂದು ತಿಳಿದೆಯೋ ಕಾಲದೋಷವೋ ಕರ್ಮದ ಫಲವೋ ಒಂದು ಅನಾಹುತ ಅಚಾತುರ್ಯ ಆಗಿ ಹೋಯ್ತು. ಇನ್ನು ಮುಂದೆ ಹಾಗಾಗ್ಲಿಕ್ಕಿಲ್ಲ. ಇನ್ನು ಮುಂದೆ ಆದರೆ ಹಾ. ಮಕ್ಕಳ ಹೆಣ ಬೀಳ್ತದೆ ಮನೆ ಅಂಗಳದಲ್ಲಿ, ಗೊತ್ತುಂಟ. ಅದಕ್ಕೆ ಅದು ಆಗಬಾರದು ಅಂತಲೇ ರಾಜ್ಯ ವಿಭಜನೆಗೆ ಹೊರಟಾಗ ಹಾ. ಈಗ ಇವರದ್ದು ಆಕ್ಷೇಪ. ಹಾ. ಏನು ಮಾಡ್ಬೇಕು ಹೇಳು? ರಾಜ್ಯ ವಿಭಜನೆ ಮಾಡಬೇಕು, ಮಕ್ಕಳನ್ನು ನೀನು ನಿಯಂತ್ರಿಸ್ತೀಯ, ನನಗೆ- ನಿರ್ಣಯ ಬೇಕು. ದೊಡ್ಡಪ್ಪ, ಏನು? ನೀವೊಂದು ತೀರ್ಮಾನ ಹೇಳಿದ ಮೇಲೆ ಹಾ. ಅದಕ್ಕೆ ಅಲ್ಲ ಇಲ್ಲ ಅಂತ ನಾನು ಮಾತಾಡುವುದಿಲ್ಲ. ಈಗ ಪಾಂಡವರಿಗೆ ರಾಜ್ಯ ಸಿಕ್ಕಿದ್ರೆ ನಿನಗೆ ತೊಂದರೆ ಉಂಟಾ? ಅದು ಮತ್ತೆ ನನಗೆ ಬೇಕಾ ದೊಡ್ಡಪ್ಪ? ನೀನು ಅಡ್ಡ ಗೋಡೆಯ ಮೇಲೆ ದೀಪ ಇಟ್ಟಾಗ ಮಾತಾಡ್ಬೇಕು, ನೇರ ಮಾತಾಡು. ಅಡ್ಡ ಗೋಡೆಯ ಮೇಲೆ ದೀಪ ಇಟ್ಟರು ನೆಲಗೋಡೆಯ ಮೇಲೆ ದೀಪ ಇಟ್ಟರು ನನಗೆ ಕಾಣುವುದಿಲ್ಲ ಅಲ್ಲ ದೊಡ್ಡಪ್ಪ? ದೀಪದ್ದು ಮಾತಾಡುದು. ನೀನು ಇಟ್ಟಿದ್ದ ದೀಪ ಹೌದು. ಹೌದು. ಸರಿಯಾಗಿ ಅಡ್ಡ ಗೋಡೆಯ ಮೇಲೆ ಈ ಮುದುಕ ಇಡ್ತಾನೆ. ಯಾಕೆ ಹಾ. ಗೊತ್ತುಂಟಾ? ಹಾ. ಈ ಬದಿಯಲ್ಲಿದ್ದ ಪಾಂಡವರ ಬದುಕು ಬೆಳಕಾಗಬೇಕು, ಹಾ. ಆ ಬದಿಯಲ್ಲಿದ್ದ ನಿನ್ನ ಮಕ್ಕಳ ಬದುಕು ಬೆಳಕಾಗಬೇಕು. ಹಾ. ನೋಡು, ಹೇಳಿ ಏನು ಮಾಡ್ಬೇಕು ಅಂತ ಹೇಳು. ನನಗೆ ಅಧಿಕಾರ ಪಾಂಡವರಿಗಾದರೇನು, ನಮ್ಮ ಮನೆಯ ಮಗನೇ, ಮನಸ್ಸಿನಲ್ಲಿ ಅನುರಾಗ ಬೇಕು, ಇಷ್ಟು ರಾಗ ಬೇಡ. ಹಾಗಾದ್ರೆ ನಿನಗೆ ಸಮ್ಮತವೇ? ನಮ್ಮದು ಸಮ್ಮತ. ನೀನು ಈ ಪೀಠದಲ್ಲಿ ಕುಳಿತುಕೋ. ನೀನು ಹೇಳುವಾಗ ಕೆಲವರನ್ನು ಕೇಳಲಿಕ್ಕೆ. ಗಾಂಧಾರಿ ದೇವಿ, ಆಚಾರ್ಯರೇ, ಪತಿವ್ರತಾಶೀಲಳಾದ ನೀನು ಧರ್ಮನಿಷ್ಠಳಾದ್ರಿಂದ ನಿನ್ನಲ್ಲಿ ಕೇಳ್ತೇನೆ. ಹೇಗೆ ಮಕ್ಕಳನ್ನು ನಿಯಂತ್ರಿಸಿ ಕಲಹ ಆಗದಂತೆ ಮನೆತನವನ್ನು ರಕ್ಷಿಸಿ ಅಂತಾದ್ರೆ ರಾಜ್ಯ ವಿಭಜನೆ ಆಗುವುದಿಲ್ಲ. ಚೇಚೆ, ಈ ಅಧಿಕಾರ ಯಾರಿಗೆ ಅಂತ ಮುಂದೆ ನೋಡುವ. ಹೇಗೆ ನನ್ನಿಂದ ಸಾಧ್ಯ ಇಲ್ಲ, ಮಕ್ಕಳನ್ನು ನಿಯಂತ್ರಿಸುವುದಕ್ಕಾಗುವುದಿಲ್ಲ. ಆಗುವುದಿಲ್ಲ. ನೀನು ಹೇಳಿದಾಗ ನಿನ್ನ ಮಕ್ಕಳು ಕೇಳುವುದಿಲ್ಲ. ನಾನೇನು ಕಣ್ಣು ಕಾಣದೆ ನಿಮ್ಮಲ್ಲಿ ಬಂದು ಆಡಿದ ಮಾತು. ಹ್ಮ್. ಕೆಲವರೆಲ್ಲ ಕಣ್ಣು ಕಂಡವರು ಆಡಿದ ಮಾತನ್ನೇ ಕೇಳಿಸಿಕೊಂಡು ಬಂದದ್ದು ನಾನು. ಕಣ್ಣು ಕಾಣುವವರಿಗೂ ಕೆಲವೊಮ್ಮೆ ಬುದ್ಧಿ ಕುರುಡಿರ್ತದೆ ಮಗ. ಈಗ ನನಗೆ ಅರ್ಥ ಆಯ್ತು. ಹ್ಮ್. ಪತಿಗಿಲ್ಲದ ಸೌಭಾಗ್ಯ ನನಗೂ ಬೇಡ ಅಂತ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡವಳು ನಾನು. ಹ್ಮ್. ನನ್ನವರ ನಿರ್ಣಯವನ್ನು ಹೇಳಿದ್ರಲ್ಲ, ಹ್ಮ್. ಅದಕ್ಕೆ ಅಲ್ಲ ಒಲ್ಲೆ ಅಂತ ಹೇಳುವವಳೇ ನಾನು. ಈ ವಿಚಾರದಲ್ಲಿ ನೀವು ಯಾವ ನಿರ್ಣಯ ಬೇಕಾದರೂ ತೆಗೆದುಕೊಳ್ಳಿ, ನನ್ನದು ಯಾವ ಆಕ್ಷೇಪವೂ ಇಲ್ಲ. ಸರಿ ಮಗಳೇ, ಪತಿವ್ರತಾಶೀಲಳಾದ ನಿನ್ನ ಈ ಸೌಶೀಲ್ಯವೇ ನಿನ್ನ ಬದುಕಿಗೂ ಬೆಳಕಾಗಲಿ, ಭವಿಷ್ಯವನ್ನು ಭದ್ರವಾಗಿಸಿ. ಪತಿಯ ಜೊತೆಯಲ್ಲೇ ಕುಳಿತು ಇಲ್ಲೇ ಹಿಂದಿದ್ದಾರೆ ಇಲ್ಲೇ ನಾನು ಇಲ್ಲಿದ್ದೇನೆ, ನಿನ್ನ ಬಾಲ ಬಾಂಧಳದ ಬಾಲ ಭಾಸ್ಕರ. ಯುವ ಸಾಹಿತ್ಯ ಮಾತಾಡುವುದು ನೋಡಿದ್ರೆ ಇವ ಕುರುಡ ಅಂತ ಯಾರು ಹೇಳಲಿಕ್ಕೆ? ಈ ಅಣ್ಣನಿಲ್ಲದ ಸಾಹಿತ್ಯ ಭಾಸ್ಕರನಿಗೆ ಕಣ್ಣಿಲ್ಲ ಮಾತ್ರ. ಇವನಿಗೆ ಕದಿಯುವುದಕ್ಕೂ ಸಿಕ್ಕುವುದು ಅನ್ನ ಕೊಟ್ಟ ಕೈ. ಶಕುನಿ ಮಹಾಶಯ, ಇಲ್ಲಿ ನೋಡಬೇಕು, ನನಗೆ ಮುಖ ನೋಡಿ ಮಾತಾಡುದು. ನೀನು ಕೇಳಲಿಲ್ಲ ಅಂತ ಆಗುದು ಬೇಡ, ನಿನ್ನಲ್ಲೊಂದು ಮಾತು ಕೇಳಿಬಿಡ್ತೇನೆ. ಹೇಗೆ ರಾಜ ಒಂದು ನಿರ್ಣಾಯಕವಾದ ತೊಡಗುವಾಗ ಇವನದ್ದು ಕಿಟ್ಟಿ 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 ತೊಡಗಿ ಅದೆಂತದ್ದು ಕೈಯಲ್ಲಿ ದಾಳ ಯಾವುದರದ್ದು? ಎಲ್ಲಿದಿನದ್ದು ಯಾರೇನು ಕುಟುಂಬದವರು ಅದ್ಯಾಕೆ ದಾಳ ಮಾಡಿ ಕೈಯಲ್ಲಿ ಇಟ್ಕೊಂಡದ್ದು? ಸ್ವಲ್ಪ ಜಾಗ ಸಿಕ್ಕಿದ ಮೇಲೆ ಬಿಡ್ಬೇಕು ಅಂತ ಉಂಟು. ಶಿವನೇ, ಎರಡು ತುಂಡು ಎಲುಬು ಬಿಡ್ಲಿಕ್ಕೆ ನನಗೆ ಸ್ಥಳ ಸಿಕ್ಕಲಿಲ್ಲ. ಅವರವರಿಗೆ ರಾಜ್ಯ ಸುತ್ತೋರ್ತಿಲ್ಲ. ಎಂತೆಂಥವರನ್ನು ಆ ಕೌರವ ಇಟ್ಕೊಂಡಿದ್ದಾರೆ. ಆಡುವಲ್ಲ ನಿನ್ನ ದಾಳ ಇಟ್ಕೊಂಡು ನನ್ನ ಹತ್ರ ಬಂದ್ರೆ ನಿಂಗೆ ಆಡ್ಲಿಕ್ಕೆ ಬರೋದಿಲ್ಲ ಅಂತ ನನಗೆ ಗೊತ್ತು. ನನಗೆ ಬರದ ಆಟವನ್ನು ನಾನು ತೊಡಗುವುದೇ ಇಲ್ಲ. ಗೊತ್ತಿದ್ದ ಆಟವನ್ನು ನನ್ನನ್ನು ಸೋಲಿಸುವುದಕ್ಕೂ ಆಗುವುದಿಲ್ಲ. ಅದೆಲ್ಲ ಬೇಡ ನಿನ್ನದು. ನಿನ್ನ ಕೈಯಲ್ಲಿ ದಾಳ ಉಂಟು ಅಂತ ಅದನ್ನು ಬೀಸಿ ಆಡುವುದಕ್ಕೆ ಹಸ್ತಿನಾವತಿಯ ಮನೆ ಅಂಗಳದಲ್ಲಿ ಹಾಸನ್ನು ನೀ ಬಿಡಿಸಿದರೆ ನಿನ್ನ ಬದುಕಿನ ಭವಿಷ್ಯಕ್ಕೊಂದು ಎಚ್ಚರಿಕೆ. ಎಲ್ಲಾದರೂ ನಿನ್ನ ಕುತಂತ್ರದಿಂದ ದಾಳ ಇಲ್ಲಿ ಬೀಸಿದರೆ ನಿನ್ನ ಕುಟುಂಬವನ್ನು ಚಂದ್ರವಂಶೀಯರು ಸರ್ವನಾಶ ಮಾಡ್ತಾರೆ. ನೆನಪಿಡಿ, ಆ ಕರ್ದದ್ದಕ್ಕಲ್ಲ. ಸುಯೋಧನ ಹೇಳಿದಂತೆ 99 ಮಂದಿ ತಮ್ಮಂದಿರಿದ್ದಾರೆ. ಸುಯೋಧನ ನಿನ್ನ ಹೇಳಿಕೆಯಲ್ಲಿ ಅಧೀನನಾಗಿದ್ದಾನೆ. ಪಾಂಡವರ ವಿದ್ವೇಷದಿಂದ ಒಂದು ನುಡಿ ಒಂದು ನಡೆ ಇನ್ನು ಮುಂದೆ ವಿರೋಧವಾಗಿರುವುದಿಲ್ಲ ಅಂತ ಮತ್ತೆ ರಾಜ್ಯ ವಿಭಜನೆ ಆಗುವುದಿಲ್ಲ. ಭವಿಷ್ಯದ ಅಧಿಕಾರ ಯಾರಿಗೆ ಅಂತ ಮತ್ತೆ ನೋಡೋಣ. ಹೇಗೆ ನಿನ್ನ ಸುಯೋಧನನನ್ನು, ನಿನ್ನ ಅಳಿಯನನ್ನು, ನಿನ್ನ ತಂಗಿಯ ಮಗನನ್ನು ನೀನು ನಿಯಂತ್ರಿಸ್ತೀಯಾ?
ನಾನಿವತ್ತು ಒಪ್ಪಿಕೊಂಡ್ರೆ ನಾಳೆ ಸುಯೋಧನ ಬೇಡದ್ದು ಮಾಡಿದರೆ ನನ್ನ ತಲೆಗೆ ಬರುತ್ತದೆ. ನನ್ನಂತ ಪ್ರಾಮಾಣಿಕನಿಗೆ ಅದನ್ನೆಲ್ಲ ಒತ್ತು. ಅಂತೂ ನಾವು ಬೇಡದ್ದು ಮಾಡಿ ಯಾರ್ಯಾರ ತಲೆಗೆ ಕಟ್ಟುವುದೇ ಆಯ್ತು. ಇನ್ನೊಬ್ಬರದನ್ನು ಒಂದಿನಿಟ್ಟು ಹೊರಲಿಕ್ಕೆ ನಾವಿಲ್ಲ. ಇವರನ್ನೆಲ್ಲ ನಂಬಿಕೊಂಡು ನಮಗೆ ಹೇಳಬೇಕು, ಇಲ್ಲಿ ಬಾ ಇಲ್ಲಿ ಬಾ ಸಾಕು. ಮನೆಯ ನಿರ್ಣಯವನ್ನು ಯಾರಲ್ಲಿ ಕೇಳಬೇಕು ಎಲ್ಲರಲ್ಲಿ ಕೇಳಿ ಆಯ್ತು ಮಗನೇ. ಸರಿ ದೊಡ್ಡಪ್ಪ. ಎಲ್ಲರೂ ಒಮ್ಮತದಿಂದ ಒಪ್ಪಿದ ಮೇಲೆ ಸರಿ. ಹೊರಗಿನವರ ಮಾತಿಗೆ ಕಿವಿಗೊಡಬೇಡ. ಸರಿ. ಅರ್ಧ ರಾಜ್ಯವಾದ್ರೆ ಅರ್ಧ ರಾಜ್ಯ. ಹಾ. ಯಾವ್ದು ಅರ್ಧ ರಾಜ್ಯ? ಕಾಂಡವ ಪ್ರಸ್ತಾವ. ಅದು ಕಾಡಲ್ವೇನು? ಅದು ಈಗ ಸ್ವಲ್ಪ ಕಾಡಾಗಿದೆ. ನಿಮಗೆ ಅಷ್ಟು ಗೊತ್ತಿಲ್ವೇ ದೊಡ್ಡಪ್ಪ? ಓ, ನನಗೆ ಗೊತ್ತಿಲ್ಲದು, ನಿನಗೆಂತದ್ದು ಮಗನೇ? ನಮ್ಮ ಹಿರಿಯನಾದಂತಹ ಪುರೂರವನ ಕೇಂದ್ರ ಸ್ಥಾನ ಅದು. ಓ ಮಗನೇ, ನಿನಗೊಂದು ವಿಷಯ ಗೊತ್ತುಂಟು? ಯಾವುದು ದೊಡ್ಡಪ್ಪ? ನನಗೆ ಗೊತ್ತಿದ್ದ ಸ್ವಲ್ಪ ವಿಷಯದಲ್ಲಿ ಅದೊಂದು. ಹಾ ಅದೇ ಕಾಂಡವ ಪ್ರಸ್ಥ ಆದದ್ದು ಹೇಗೆ ಗೊತ್ತುಂಟು? ಹಾ ಅವ ಹೆಂಡತಿ ಇಲ್ಲದ ಅಂಡಲಿಯುವಾಗ ಶಾಪ ಸಿಕ್ಕಿ ಬೆಂಗಾಡಾದ ಪ್ರದೇಶ. ಹುಡುಕಿ ಹುಡುಕಿ ಅದನ್ನೇ ಕೊಡ್ಲಿಕ್ಕೆ ಹೊರಟಿದ್ಯಲ್ವ? ಇವರು ದೈವ. ಸಾಕು, ಸಾಕು. ರಾಗ ಬೇಡ, ಅನುರಾಗ ಇಲ್ಲ. ನರಕದಲ್ಲಿಟ್ಟರು ಅದನ್ನು ನಂದನವಾಗಿಸಬಲ್ಲ ಯೋಗ್ಯತೆ ಇದ್ದವರು ಪಾಂಡವರು ಅಂತಂದ್ರೆ ಅವರಿಗೆ ಯಾವುದು ಬೇಕಾದ್ರೂ ಕೊಡು. ಇನ್ನು ಕೆಲವರಿಗೆ ಸ್ವರ್ಗ ಕೊಟ್ಟರು ಅಲ್ಲಿ ಹೆಚ್ಚಾಗಿ ಮುಖ ತಿರುಗಿಸಿ ಆಯ್ತು. ನರಕದ ವಾಸನೆ ಭರಿಸದೆ ಬಿಡ್ಲಿಕ್ಕಿಲ್ಲ. ಜನ್ಮ ಅಂತದ್ದು ಏನು ಮಾಡುದು? ಅರ್ಧ ಆದ್ರೆ ಅದು ಕೊಡುವುದು ಅಂತ ಹೇಳಿದ್ರೆ ಸಾಲದು. ಮತ್ತೆ ಮಕ್ಕಳನ್ನು ಸತ್ಯನ ಸಹಿತವಾಗಿ ಕರೆದು ತಾಯಿಯನ್ನಿರಿಸಿ ಕುಂತಿದೇವಿಯನ್ನಿರಿಸಿಕೊಂಡು ರಾಜ್ಯ ಇದು ಅಂತ ಆಡಿ ಅವರನ್ನು ಕಳಿಸಿಕೊಟ್ಟ ಮೇಲೆ ಯೋಗ್ಯವಾದ ಸುಮುಹೂರ್ತದಲ್ಲಿ ಪಟ್ಟಾಭಿಷೇಕ ಮಾಡಿ ಅರ್ಧ ರಾಜ್ಯ ಕೊಡಬೇಕು. ಸರಿ. ತಡೆಯುವುದಕ್ಕೆ ಕುಟುಂಬದ ಒಳಗೆ ಯಾರು ಇಲ್ಲ, ಒಗ್ಗಟ್ಟಿನ ನಿರ್ಣಯ ಅಂತ ಆದ ಮೇಲೆ ಇನ್ನು ಹೊರಗಿನವರ ಪ್ರತಿರೋಧ ಬಂದ್ರೆ ಅಲ್ವಾ ನೀ ಚಿಂತೆ ಮಾಡಬೇಡ. ನನಗೆ ಕಣ್ಣಿಲ್ಲಲ್ಲ ದೊಡ್ಡಪ್ಪ. ಚಿಂತಿಲ್ಲ ಮಗನೇ. ನಿನ್ನ ಕೈ ಹಿಡಿದಂತಹ ಈ ಮುದುಕನ ಕೈಯಲ್ಲಿ ಆಯುಧ ಇರುವಾಗ ಯಾರ ದಾಳ ಉರುಳುತ್ತದೆ ಅಂತ ನನಗೂ ನೋಡ್ಬೇಕು. ನೀನು ಬಾ. ನೀನು ವ್ಯಾಪಾರ ಮಾಡುವವರಿಗೆ 1 2 3 4 ಅಂಗಡಿ ಇದ್ದಿತ್ತು. ದುಡಿಯುವವರಿಗೆ 1000 ಅಂಗಡಿ ಉಂಟು. ಬೀಗ ತಯಾರಾಗುವಾಗ 1 2 ಕೀಲಿಕೈ ತಯಾರಾಗುವುದು. ಮುರಿಯುವುದಕ್ಕೆ ಹೋಗುವವರಿಗೆ ಸಿಕ್ಕಿದ್ದೆಲ್ಲ ಕೀಲಿಕೈ. ಪಾಲು ನಾನಿರುವಾಗ ಪಾಂಡವರಿಗೆ ಎಷ್ಟು ಕೊಟ್ರು ಏನು ಕೊಟ್ರು ನಮ್ಮ ಕೈಯಲ್ಲಿ ಇದು ಇರುವಲ್ಲಿವರೆಗೆ ಪಾಂಡವರಲ್ಲಿ ಉಳಿಯುವುದಿಲ್ಲ ಯಾವ ಪಾಲು ಕೂಡ.